الحمد لله رب العالمين والصلاة والسلام على رسول الكريم وعلى آله وصحبه أجمعين أما بعد ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಅತಿಥಿಗಳೇ, ಅದೇ ರೀತಿ ನನ್ನ ಮುಂದೆ ಆಚೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು, ಮಹಿಳೆಯರು, ಪುರುಷರು, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಉಳ್ಳಾಲ ಭಾಗದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಮಸೀದಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೇವೆ. ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ. ಯಾವೊಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆಯೋ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದಂತಹ ಸಜ್ಜನರ ಸಾಲಿನಲ್ಲಿ ಅಲ್ಲಾಹನು ನನ್ನನ್ನು ಮತ್ತು ನಿಮ್ಮೆಲ್ಲರನ್ನು ಸೇರಿಸಲಿ. ಆಮೀನ್. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಒಂದು ವಿಶೇಷವಾದಂತಹ ವಿದ್ಯಾರ್ಥಿ ಯುವಕರಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ, ವಿದ್ಯಾರ್ಥಿ ಯುವಕರಲ್ಲಿರುವಂತಹ ಅನ್ಯಾಯಗಳು, ಅಕ್ರಮಗಳು, ಅನೀತಿಗಳು ಸಮಾಜದಲ್ಲಿ ಎದ್ದು ಕಾಣುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಯುವಕರಲ್ಲಿ ಒಂದು ಬೆಳಕನ್ನು ಚೆಲ್ಲುವಂತಹ, ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಹಲವಾರು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡುತ್ತಾ ಇರುವಂತಹ ಒಂದು ಸಂಘಟನೆ ಆಗಿದೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್. ನಮಗೆಲ್ಲರಿಗೂ ಕೂಡ ತಿಳಿದಿದೆ, ಸಮಾಜದಲ್ಲಿ ಹಲವಾರು ಬದಲಾವಣೆಗಳು, ಎಲ್ಲ ರೀತಿಯಾದಂತಹ ಕುಂದುಕೊರತೆಗಳು, ಎಲ್ಲ ರೀತಿಯಾದಂತಹ ಅನ್ಯಾಯಗಳನ್ನು ತಡೆದು ನಿಂತಹ ಯುವ ಸಮೂಹವಾಗಿದೆ ವಿದ್ಯಾರ್ಥಿ ಯುವಕರು ಅನ್ನುವಂತಹದ್ದು. ಎಲ್ಲ ಕಾಲಘಟ್ಟದಲ್ಲೂ ಕೂಡ ವಿದ್ಯಾರ್ಥಿ ಸಮೂಹವು ಅದರ ಬದಲಾವಣೆಗಾಗಿ, ಸಮಾಜದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಾ ಇರುವಂತಹದ್ದು ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿಯೇ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನಿಟ್ಟುಕೊಂಡು, ರಕ್ತದಾನ ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಮಸೀದಿಯಲ್ಲಿ ಒಟ್ಟು ಸೇರಿದ್ದೇವೆ. ರಕ್ತದಾನ ಶಿಬಿರ ಅನ್ನುವಂತಹದ್ದು ಅದೊಂದು ವಿಶೇಷವಾದಂತಹ ದಾನವಾಗಿದೆ. ಪವಿತ್ರ ಕುರ್ಆನ್ ವಚನದಲ್ಲಿ ನಾವು ಈಗಾಗಲೇ ಅಧ್ಯಯನವನ್ನು ಕೇಳಿದೆವು. ಒಂದು ಮನುಷ್ಯನ ಜೀವವನ್ನು ತೆಗೆದರೆ ಅದು ಸಕಲ ಮಾನವನ ಜೀವವನ್ನು ತೆಗೆದಂತೆ. ಒಬ್ಬ ವ್ಯಕ್ತಿಗೆ ನೀವು ಜೀವದಾನ ಮಾಡಿದರೆ ಸಕಲ ಮಾನವರಿಗೆ ಜೀವದಾನ ಮಾಡಿದಂತೆ ಅನ್ನುವಂತಹ ಪವಿತ್ರ ಕುರ್ಆನ್ ವಚನವನ್ನು ನಾವು ಆಲಿಸಿದೆವು. ಖಂಡಿತವಾಗಿಯೂ ಆ ವ್ಯಕ್ತಿಗಳ ಸಾಲಿನಲ್ಲಿ ನಾವೆಲ್ಲರೂ ಕೂಡ ಸೇರಬೇಕಾಗಿದೆ. ಸಮಾಜವು ತಿಳಿಸಿಕೊಡುತ್ತದೆ, ಸೈನ್ಸ್ ನಮಗೆ ತಿಳಿದುಕೊಡುವಂತಹದ್ದು ಹಲವಾರು ರೀತಿಯಾದಂತಹ ಬದಲಾವಣೆಗಳು ಸಮಾಜವು ನಮಗೆ ತಿಳಿಸಿಕೊಡುತ್ತದೆ. ಯಾವ ರೀತಿಯಾಗಿ ಆಗಿದೆ ಅಂದರೆ, ವಿಜ್ಞಾನದಲ್ಲಿ ಹಲವಾರು ಬದಲಾವಣೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ವಿಜ್ಞಾನವು ಯಾವ ರೀತಿ ಬೆಳೆದು ನಿಂತಿದೆ ಅಂದರೆ, ಮನುಷ್ಯನು ಆಕಾಶದಲ್ಲಿ ಹಾರಲು ಕೂಡ ಸಾಧ್ಯವಾಗುವಂತಹ, ಭೂಮಿಯ ಒಳಗೆ ಹೋಗಿ ಅದರ ಒಳಗಿರುವಂತಹ ಎಲ್ಲವನ್ನು ನೋಡುವಂತಹ, ಅದೇ ರೀತಿ ಸಮುದ್ರದ ಆಳದಲ್ಲಿ ಹೋಗಿ ಈಜಾಡುವಂತಹ ಮನುಷ್ಯ ಸಮೂಹವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟರ ಮಟ್ಟಿಗೆ ವಿಜ್ಞಾನವು ಬೆಳೆದು ನಿಂತಿದೆ. ಅದೇ ರೀತಿಯಲ್ಲಿ ವೈದ್ಯಕೀಯವು ಕೂಡ ಬೆಳೆದು ನಿಂತಿರುವಂತಹದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಯಾವ ರೀತಿ ಅಂದರೆ, ಮಾನವನ ಎಲ್ಲ ಅಂಗಾಂಗಗಳನ್ನು ಸ್ವತಃ ಸೃಷ್ಟಿ ಮಾಡಿ ಉಂಟು ಮಾಡಿ ಬದಲಾವಣೆಯನ್ನು ಅವನಿಗೆ ಚಲನವಲನವನ್ನು ನೀಡುವಂತಹ ಸೈನ್ಸ್ ಅಥವಾ ವೈದ್ಯಕೀಯವು ಬೆಳೆದು ನಿಂತಿರುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಾವು ನೀಡುತ್ತಿರುವಂತಹ ಈ ರಕ್ತ ಒಂದು ಹನಿಯು ಕೂಡ ಒಬ್ಬ ಮಾನವನಿಗೆ ನಿರ್ಮಿಸಲು ಸಾಧ್ಯವಿಲ್ಲದಂತಹದ್ದಾಗಿದೆ. ಖಂಡಿತವಾಗಿಯೂ ಇದು ಅಲ್ಲಾಹನ ಅನುಗ್ರಹವಾಗಿದೆ, ಔದಾರ್ಯವಾಗಿದೆ. ಆ ರೀತಿಯಲ್ಲಿ ನಿಂತುಕೊಂಡು ಆ ರೀತಿಯಲ್ಲಿ ಪ್ರತಿಯೊಬ್ಬನು ಕೂಡ ರಕ್ತದಾನ ಮಾಡುವಂತಹದ್ದು ಅತಿ ಅಮೂಲ್ಯವಾಗಿದೆ ಎಂದು ನಾವೆಲ್ಲರೂ ಕೂಡ ತಿಳಿದಿರಬೇಕು. ಖಂಡಿತವಾಗಿಯೂ ಈ ಒಂದು ರಕ್ತದಾನ ಶಿಬಿರವು ಇದು ಕೇವಲ ಒಂದು ಸಮಾಜಕ್ಕೆ ಮಾದರಿ ತೋರಿಸುವಂತಹ, ಒಂದು ಸಮಾಜದಲ್ಲಿ ಬದಲಾವಣೆ ಉಂಟು ಮಾಡುವಂತಹ ಅಥವಾ ಸಮಾಜದಲ್ಲಿರುವಂತಹ ಅನ್ಯಾಯಗಳನ್ನು ನೀಗಿಸುವಂತಹ ಆ ರೀತಿಯಾದಂತಹ ಪ್ರಯತ್ನಗಳು ಖಂಡಿತವಾಗಿಯೂ ನಾವು ಮಾಡಬೇಕಾಗಿದೆ. ಖಂಡಿತವಾಗಿಯೂ ಈ ರೀತಿಯಾದಂತಹ ಬದಲಾವಣೆಗಳು ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಮಸೀದಿಯಲ್ಲಿ ಆಯೋಜಿಸಿರುವಂಥದ್ದು ಇದೊಂದು ವಿಶೇಷವಾದಂತಹ ಆಯೋಜನೆ ಆಗಿದೆ. ನಮಗೆ ಈ ಕಾರ್ಯಕ್ರಮವನ್ನು ಯಾವುದಾದರೂ ಒಂದು ಆಡಿಟೋರಿಯಂನಲ್ಲೋ ಅಥವಾ ಇನ್ನು ಯಾವುದಾದ್ರೂ ಒಂದು ವಿಶೇಷವಾದಂತಹ ಹಾಲ್ನಲ್ಲಿ ನಮಗೆ ಇದನ್ನು ಇಡಬಹುದಾಗಿತ್ತು. ಆದರೆ ಈ ಅಲ್ಲಾಹನ ಭವನದಲ್ಲಿ
ಅಲ್ಲಾಹನನ್ನು ಆರಾಧಿಸುವಂತಹ, ಅಲ್ಲಾಹನನ್ನು ನೆನಪಿಸುವಂತಹ ಈ ಭವನದಲ್ಲಿ ಇಡಲಿರುವಂತಹ ವಿಶೇಷವಾದಂತಹ ಕಾರಣ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿ ಮಸೀದಿಯು ಕೇವಲ ಆರಾಧನೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡುವಂತಹ ಒಂದು ಆಶ್ರಯಾಲಯವಾಗಿತ್ತು. ಅದೇ ರೀತಿ ವೈದ್ಯಕೀಯ ಶಿಬಿರವನ್ನು, ವೈದ್ಯಕೀಯವಾಗಿ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ವೈದ್ಯಕೀಯ ಆಲಯ ಕೂಡ ಅದಾಗಿತ್ತು. ಅದೇ ರೀತಿ ಅನ್ಯಾಯಕ್ಕೆ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ನ್ಯಾಯಾಲಯವಾಗಿತ್ತು ಈ ಮಸೀದಿ ಅನ್ನುವಂಥದ್ದು. ಪವಿತ್ರ ಕುರ್ಆನ್ನ ವಚನದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಾಹನು ಈ ಭೂಮಿಯ ಮೇಲೆ ಪ್ರಥಮವಾಗಿ ಅವತೀರ್ಣಗೊಳಿಸಿದಂತಹ ಭವನವಾಗಿದೆ ಕಅಬಾಲಯ ಅನ್ನುವಂತಹದ್ದು. ಅದು ಸಕಲ ಮಾನವರಿಗಾಗಿ ಅಲ್ಲಾಹನು ನಿರ್ಮಿಸಿದ್ದಾನೆ. ಮಸೀದಿ ಅನ್ನುವಂತಹದ್ದು ಕೇವಲ ಮುಸಲ್ಮಾನರಿಗಿರುವಂತಹ ಒಂದು ಭವನವಲ್ಲ, ಬದಲಾಗಿ ಸಮಾಜದಲ್ಲಿರುವಂತಹ ಎಲ್ಲರಿಗೂ ಅನ್ಯಾಯಕ್ಕೆ ಒಳಗಾದಂತಹ, ಅದೇ ರೀತಿ ಅನೀತಿಗೆ ಒಳಗಾದಂತಹ ಅಥವಾ ನಿರ್ಗತಿಗೆ ಒಳಗಾದಂತಹ ವ್ಯಕ್ತಿಗಳಿಗೆ ಅವರಿಗೆ ಆಶ್ರಯವನ್ನು ನೀಡುವಂತಹ ಒಂದು ಭವನವಾಗಿದೆ ಮಸೀದಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮಸೀದಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಗೊತ್ತಿದೆ, ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ರಕ್ತವು ಹರಿಯುವಂತಹ ಕಾಲಘಟ್ಟದಲ್ಲಿ ಅಂತಹ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಬದಲಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅದನ್ನೆಲ್ಲವನ್ನು ಕೂಡ ಮನನ ಮಾಡಿಕೊಂಡು, ಅಧ್ಯಯನ ಮಾಡಿಕೊಂಡು, ಸಮಾಜದಲ್ಲಿ ನಾವು ರಕ್ತವನ್ನು ಹರಿಸುವವರಾಗದೆ ಬದಲಾಗಿ ರಕ್ತವನ್ನು ನೀಡಿ ಸಮಾಜವನ್ನು ಬದಲಾಯಿಸುವಂತಹ, ಸಮಾಜಕ್ಕೆ ಮಾದರಿಯಾಗುವಂತಹ, ಸಮಾಜಕ್ಕೆ ಪ್ರಯೋಜನವಾಗುವಂತಹ ಯುವ ಸಮೂಹವಾಗಿ ನಾವು ಮಾರ್ಪಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಇಲ್ಲಿ ಆಯೋಜಿಸಲಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ. ಯಾವೊಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿತ್ತು ಅದರ ಸಂಪೂರ್ಣವಾದಂತಹ ಪ್ರಯೋಜನವು ಮತ್ತು ಸಂಪೂರ್ಣವಾದಂತಹ ವಿಜಯವನ್ನು ಕೂಡ ಅಲ್ಲಾಹನು ಈ ಕಾರ್ಯಕ್ರಮಕ್ಕೆ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ವ ಆಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.